ಕಡಲದ ಉಪ್ಪು ನೀರನ್ನು ಚೀಪೆ ನೀರಾದು ಪರಿವರ್ತಿಸಾವನ ಪ್ರಾತ್ಯಕ್ಷಿಕೆಯನ್ನು ಶುಕ್ರವಾರ ಕುಡ್ಲದ ಅಳಿವೇಡು ಅಟಣೆ ಮಲ್ದಿತ್ತೇರು. ಮೀನುಗಾರಿಕೆ ಬಂದರು ಬೊಕ್ಕ ಒಳನಾಡು ಜಲಸಾರಿಗೆ ಸಚಿವರು ಶ್ರೀಎಸ್ ಅಂಗಾರ ಕಾರ್ಯಕ್ರಮದ ಪಾಲ್ಪಡೆಯರು. ಸಚಿವರು ಈ ಪೊರ್ತಡು ಉಪ್ಪು ನೀರನ್ನು ಚೀಪೆ ನೀರಾದು ಪರಿವರ್ತಿಸಾವನ ತಾಂತ್ರಿಕತೆ ಬಗೆಟ್ ಅಧಿಕಾರಿಗಳಿರ್ದು ಮಾಹಿತಿ ಪಡೆಗೊಂಡಿರು. ಅವರದ್ ಬೊಕ್ಕ ಪಾತೆರ್ನ ಶ್ರೇಯಸ್ ಅಂಗಾರ ಕರಾವಳಿ ಡುಪ್ಪುನ ಮೀನುಗಾರರು ಮೀನು ಪತ್ತೆರ ಪೋಪುನ ಪೊರ್ತೊಡು ಪರಿಯರೆ ಚೀಪೆ ನೀರ್ದ ವ್ಯವಸ್ಥೆಯನ್ನು ಮಾಲ್ಪಡು ಐಕಾದು ಚೀಪೆ ನೀರ್ದ ಟ್ಯಾಂಕಡ್ ದಿಂಜಾವೊಂದು ಪೋಡಾಕೊಂಡು ಇತ್ತೆ ಆಸ್ಟ್ರೇಲಿಯಾ ಹೊಸ ತಂತ್ರಜ್ಞಾನದ ಮೂಲಕ ಮೀನುಗಾರಿಕಾ ಹಡಗಡೆ ಈ ಯಂತ್ರಗಳನ್ನು ಅಳವಡಿಸಾದು ಓಡಲು ಪೋಂದುಪುನ ನಡುಟು ಕಡಲದ ನೀರನ್ನು ಶುದ್ಧೀಕರಿಸಾದು ಶುದ್ಧ ಚೀಪೆ ನೀರನ್ನು ಒದಗಾವನ ತಂತ್ರಜ್ಞಾನ ಇಂದಾತನು ಇಂದಿನ ಮೀನುಗಾರರು ಬಳಸುವ ರೀತಿಡ್ ತಯಾರಿನ ಮಲ್ಪುಂಡು ಪಂಡು ತೆರಿಪಾಯರು. ಆಸ್ಟ್ರೇಲಿಯಾ ತಂತ್ರಜ್ಞಾನದಲ್ಲಿ ನಿರ್ಮಾಣಗೊಂಡಿರತಕ್ಕಂಥ ಉಪ್ಪು ನೀರನ್ನು ಸಿಹಿ ನೀರಾಗಿ ಪರಿವರ್ತನೆ ಮಾಡುವಂಥ ಒಂದು ಘಟಕ. ಈ ಘಟಕದ ಒಂದು ಡೆಮೋವನ್ನು ಮಾಡುವಂಥ ಪ್ರಾತ್ಯಕ್ಷಿಕೆಯನ್ನು ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೇನೆ. ಈ ಒಂದು ಉಪ್ಪು ನೀರನ್ನು ಸಿಹಿ ನೀರು ಮಾಡುವಂಥ ಪ್ರಾತ್ಯಕ್ಷಿಕೆ ಏನಿದೆ, ನಮ್ಮ ಈ ಭಾಗದ ಮೀನುಗಾರಿಯರಿದ್ದರೆ ಅವರಿಗೆ ಅತ್ಯಂತ ಉಪಯುಕ್ತವಾಗಿರುವಂಥ ಒಂದು ಘಟಕ. ಈ ರೀತಿಯ ಒಂದು ಮೀನುಗಾರಿಕೆಯನ್ನು ಮಾಡುವಂಥ ಮೀನುಗಾರಿಯರಿದ್ದರೆ ಕನಿಷ್ಠ 1 ವಾರ 10 ದಿನ 15 ದಿನಗಳ ಮೀನುಗಾರಿಕೆಯನ್ನು ಮಾಡುವಂಥ ಸಮಯದಲ್ಲಿ ಅವರು ಕುಡಿಯುವುದಕ್ಕೆ ಸಂಬಂಧಪಟ್ಟಾಗೆ, ಸ್ಥಾನಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿಂದ ನೀರನ್ನು ಸಪ್ಲೈ ಮಾಡುವಂಥ ಕೆಲಸವನ್ನು ಮಾಡಿಕೊಂಡು ಅವರು ಹೋಗಬೇಕಾಗ್ತಿತ್ತು. ಆದರೆ ಅದರ ಬದಲಾಗಿ ಇವತ್ತು ಈ ರೀತಿಯ ಒಂದು ಘಟಕವನ್ನು ಆಯಾಯ ಬೋಟ್ಗಳಿಗೆ ನಾವು ಒದಗಿಸಿಕೊಟ್ಟಾಗ ಈ ರೀತಿಯ ಒಂದು ನೀರನ್ನು ಕೊಂಡೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ. ಅದರಿಂದಾಗಿ ಬೋಟ್ಗಳಿಗೆ ಏನು ಲೋಡ್ ಇದೆ ಅದು ಕೂಡ ಕಡಿಮೆ ಆಗುವಂಥ ಒಂದು ಪರಿಸ್ಥಿತಿ. ಅದರಿಂದಾಗಿ ಅವರು ಎಲ್ಲಿಯೇ ಹೋಗಲಿ, ಯಾವುದೇ ಸಂದರ್ಭದಲ್ಲಿ ಕೂಡ ಅವರಿಗೆ ಸಿಹಿ ನೀರಿನ ಅವಶ್ಯಕತೆ ಬಂದಾಗ ಉಪ್ಪು ನೀರನ್ನು ಸಿಹಿ ನೀರಾಗಿ ಕನ್ವರ್ಟ್ ಮಾಡುವಂಥ ಒಂದು ಯಂತ್ರ ಮೆಷನ್ ಇರುವುದರಿಂದಾಗಿ ಅವರಿಗೆ ಆಯಾಯ ಸಂದರ್ಭದಲ್ಲಿ ಅವರಿಗೆ ಸರಿಯಾಗಿರ್ತಕ್ಕಂಥ ಒಂದು ನೀರನ್ನು ಕೂಡ ಉಪಯೋಗ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ದಿಕ್ಕಿನಿಂದ ಇವತ್ತು ಆ ರೀತಿಯ ಒಂದು ಪ್ರಾತ್ಯಕ್ಷಿಕೆಯನ್ನು ಮಾಡೋದರ ಮೂಲಕ ಇವತ್ತು ನಮ್ಮ ಮೀನುಗಾರಿಯರಿದ್ದಾರೆ, ಬೋಟಿಂಗ್ ಮಾಡುವಂಥ ಯಾರು ಮೀನುಗಾರಿದ್ದಾರೆ ಅವರಿಗೆ ಆ ರೀತಿಯಲ್ಲಿ ಉಪಯುಕ್ತ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ರೀತಿಯ ಒಂದು ಪ್ರಾತ್ಯಕ್ಷಿಕೆಯನ್ನು ಮಾಡ್ತೇವೆ. ಆ ಒಂದು ಪ್ರಾತ್ಯಕ್ಷಿಕೆಯನ್ನು ಮಾಡಿದ ನಂತರ ಮೀನುಗಾರರಿಗೆ ಸರ್ಕಾರದ ಕಡೆಯಿಂದ ಈ ರೀತಿಯ ಸೌಲಭ್ಯಕ್ಕೆ ಯಾವ ರೀತಿಯ ಒಂದು ಸಹಾಯಧನವನ್ನು ಕೊಡಬೇಕು, ಎರಡನೇದಾಗಿ ಅವರು ಕೂಡ ಯಾವ ರೀತಿಯ ಒಂದು ಪಾಲನ್ನು ಹಾಕಬೇಕು, ಈ ರೀತಿಯ ನಿರ್ಧಾರವನ್ನು ನಾವು ಸರ್ಕಾರದಲ್ಲಿ ಕೂತ್ಕೊಂಡು ಚರ್ಚೆಯನ್ನು ಮಾಡಿಕೊಂಡು ಈ ಒಂದು ಯೋಜನೆಯನ್ನು ಮೀನುಗಾರರ ಒಂದು ಬಳಕೆಗೆ ಸಂಬಂಧಪಟ್ಟಾಗೆ ನಾವು ಕಾರ್ಯರೂಪಕ್ಕೆ ತರುವ ದೃಷ್ಟಿಯಿಂದ ಗಮನವನ್ನು ಹರಿಸ್ತೇವೆ ನಾವು.